ಅಂತೂ ಬಂದೇ ಬಿಡ್ತು. ತುಳು ಚಿತ್ರರಂಗಕ್ಕೆ ಡಬ್ಬಿಂಗ್ ಒಕ್ಕರಿಸಿಯೇ ಬಿಡ್ತು. ಮಾರ್ಚ್ 29, 2019 ರಾಜ್ಯಾದ್ಯಂತ ತೆರೆಕಂಡ ಪಂಚತಂತ್ರ ಇದೀಗ ತುಳುವಿನಲ್ಲಿ ತೆರೆ ಕಾಣಲು ಸಜ್ಜಾಗಿ ನಿಂತಿದೆ. ಡಬ್ಬಿಂಗ್ ಅವತರಣಿಕೆಯಲ್ಲಿ ಬಿಡುಗಡೆಯಾಗುವ ಪಂಚತಂತ್ರ ನೇರವಾಗಿ OTTಯಲ್ಲಿ ರಿಲೀಸ್ ಆಗಲಿದೆ. ಆಗಸ್ಟ್ 28 V4 ಸ್ಟ್ರೀಮಿಂಗ್ನಲ್ಲಿ ರಿಲೀಸ್ ಆಗಲಿರೋ ಭಟ್ಟರ ಚಿತ್ರದ ಮೇಲೆ ಕೋಸ್ಟಲ್ ವುಡ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳಿವೆ. ಏಕೆಂದ್ರೆ ಇದು ಮೊಟ್ಟ ಮೊದಲ ಡಬ್ಬಿಂಗ್ ಚಿತ್ರ ಆಗಿರೋದ್ರಿಂದ ನಿರೀಕ್ಷೆಗಳು ಸಾಮಾನ್ಯ. ಈ ಚಿತ್ರವನ್ನು ಜನರು ಯಾವ ರೀತಿ ಸ್ವೀಕರಿಸ್ತಾರೆ ಎನ್ನುವುದರ ಮೇಲೆ ಮುಂದಿನ ಡಬ್ಬಿಂಗ್ ಚಿತ್ರಗಳ ಹಣೆಬರ ಕೋಸ್ಟಲ್ ವುಡ್ನಲ್ಲಿ ನಿಂತಿದೆ. ಈಗಾಗಲೇ ಪಂಚತಂತ್ರದ ತಾಂತ್ರಿಕ ಕೆಲಸಗಳು ಮುಗಿದಿದ್ದು ರಿಲೀಸ್ಗೆ ದಿನಗಣನೆಯನ್ನು ಎಣಿಸಲಾಗ್ತಿದೆ. ಹಾಗೆ ನೋಡಿದ್ರೆ ಕೋಸ್ಟಲ್ ವುಡ್ಗೆ ಡಬ್ಬಿಂಗ್ ಅನ್ನೋದು ಇದೇ ಮೊದಲೇನಲ್ಲ. ಈ ಹಿಂದೆ ನವೆಂಬರ್ 26, 2014 ತೆರೆ ಕಂಡ ಮಾಮುಟಿ ಅಂಗಡಿ ಚಿತ್ರವನ್ನು ತುಳುವಿನಲ್ಲಿ ಬಲೆ ಚಾಪರ್ಕ ಎಂದು ಡಬ್ಬಿಂಗ್ ಮಾಡೋದಾಗಿ ಒಂದಿಷ್ಟು ಮಾತುಗಳು ಕೇಳಿಬಂದಿತ್ತು. ತುಳುವಿನ ಒಂದಿಷ್ಟು ಕಲಾವಿದರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಲಾಗಿತ್ತು. ಇದಾದ ಬಳಿಕ ಆಗಸ್ಟ್ 14, 2015 ತೆರೆ ಕಂಡ ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸಿರುವ ಉಪ್ಪಿಟ್ಟು ಚಿತ್ರವನ್ನು ತುಳುವಿನಲ್ಲೂ ಡಬ್ಬಿಂಗ್ ಮಾಡಬೇಕು ಅನ್ನೋ ಮಾತುಕತೆಯು ನಡೆದಿತ್ತು. ಆದರೆ ಇದಕ್ಕೆ ತುಳು ಇಂಡಸ್ಟ್ರಿಯ ಒಂದಿಷ್ಟು ಹಿರಿತಲೆಗಳ ವಿರೋಧ ವ್ಯಕ್ತವಾಯಿತು. ಹೀಗಾಗಿ ತುಳುವಿಗೆ ಡಬ್ಬಿಂಗ್ ಕನಸಾಗಿಯೇ ಉಳಿದಿತ್ತು. ಇದೀಗ ಪಂಚತಂತ್ರದ ಮೂಲಕ ತುಳುವಿನಲ್ಲಿ ಡಬ್ಬಿಂಗ್ ಚಿತ್ರಗಳ ಪರ್ವಕ್ಕೆ ನಾಂದಿ ಹಾಡಲಾಗ್ತಿದೆ. ಇನ್ನು ತುಳು ಮಂದಿ ಡಬ್ಬಿಂಗ್ ಚಿತ್ರವನ್ನು ಹೇಗೆ ಸ್ವೀಕರಿಸ್ತಾರೋ ಕಾದು ನೋಡಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.